ನಾಡಿಗೆ ಬೆದರಿಕೆಯಾಗಿ ನಿಂತಿರುವ ಮರಳು ಮಾಫಿಯಾಗಳ ವಿರುದ್ಧ ಮಂಜೇಶ್ವರ ಪೊಲೀಸರ ಕಾರ್ಯಾಚರಣೆ ಮುಂದುವರಿಯುತ್ತಾ ಇದೆ. ಮಂಜೇಶ್ವರ ಕಜೆ ಹೋಲ್ ತೀರದಿಂದ ಅನಧಿಕೃತವಾಗಿ ಪೊಲೀಸರ ಕಣ್ತಪ್ಪಿಸಿ ಮರಳು ಸಾಗಿಸಲು ತಯಾರುಗೊಳಿಸಿದ ರಸ್ತೆಯನ್ನ ಮಂಜೇಶ್ವರ ಠಾಣಾಧಿಕಾರಿ ರಾಘವನ್ ನೇತೃತ್ವದ ಪೊಲೀಸರು ಬುಲ್ಡೋಸರ್ ಉಪಯೋಗಿಸಿ ನೆಲಸಮಗೊಳಿಸಿದ್ದಾರೆ. ಪರಿಸರವಾಸಿಗಳನ್ನ ಬೆದರಿಕೆಯ ಮೂಲಕ ಬಾಯಿ ಮುಚ್ಚಿಸಿದ ಕಾಲದಲ್ಲಿ ಅನಧಿಕೃತ ಮರಳು ಸಾಗಾಟವನ್ನ ತಡೆದ ಮಂಜೇಶ್ವರ ಪೊಲೀಸರ ಸೇವೆಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. 2 ದಿನದ ಹಿಂದೆ ಪೊಲೀಸ್ ಪೆಟ್ರೋಲಿಂಗ್ ಭಾಗವಾಗಿ ಎಸ್ಐ ಈ ಪ್ರದೇಶಕ್ಕೆ ಆಗಮಿಸಿದಾಗ ಈ ಪ್ರದೇಶದಿಂದ ಮರಳು ಸಾಗಾಟಕ್ಕೆ ತಯಾರು ನಡೆಸುತ್ತಿರುವ ಸೂಚನೆ ಕಂಡುಬಂದಿದೆ. ಈ ಸಂದರ್ಭ ವ್ಯಾಪಕ ಮರಳನ್ನ ಕೂಡ ಶೇಖರಿಸಿಡಲಾಗಿತ್ತು. ಇದರ ಮುಂದುವರಿದ ಭಾಗವಾಗಿ ಇಂದು ಬೆಳಿಗ್ಗೆ ಎಸ್ಐ ರಾಘವನ್ ನೇತೃತ್ವದಲ್ಲಿ ಪೊಲೀಸರು ಶೇಖರಿಸಿಟ್ಟ ಮರಳುಗಳನ್ನ ಮತ್ತೆ ಹೊಳೆಗೆ ತಳ್ಳಿ ಮರಳು ಗೋಣಿಗಳಿಂದ ನಿರ್ಮಿಸಲಾದ ರಸ್ತೆಯನ್ನ ನೆಲಸಮ ಮಾಡಿ ಪರಿಸರವಾಸಿಗಳಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. മുന്നേ പെട്രോളിങ്ങിൻ്റെ ഭാഗമായി ഈ ഏരിയയിലേക്ക് വന്നപ്പോഴാണ് ഈ കജെ നദിക്ക് കുറുകെ മണൽ വലിക്കാൻ വേണ്ടി മണൽ കടത്തുകാർ പുതിയ ഒരു റോഡ് പൂഴിച്ചാക്കുകളൊക്കെ വെച്ച് ഒരു റോഡ് ഉണ്ടാക്കിയത് ശ്രദ്ധയിൽപ്പെട്ടത്. അപ്പോൾ ഇവിടെ 2-3 ലോഡ് മണലും ഉണ്ടായിരുന്നു. അപ്പോൾ 2 ദിവസം രാത്രി കാലങ്ങളിൽ പെട്രോളിങ് ഇവിടെ ശക്തമാക്കിയതുകൊണ്ട് ഈ മണൽ കടത്താൻ പറ്റിയില്ല. ഇപ്പോൾ ഞാൻ JCB വിളിച്ചുകൊണ്ട് വന്ന് ഈ മണൽ കൂറ്റുകാർ ഉണ്ടാക്കിയ റോഡ് ക്ലിയർ ചെയ്തിരിക്കുകയാണ്. ഇനി അങ്ങോട്ടേക്ക് വാഹനം പോകാൻ പറ്റില്ല. ഞാൻ വലിയൊരു കുഴിയെടുത്ത് വെച്ചിട്ടുണ്ട്. ആ റോഡ് ക്ലിയർ ചെയ്ത് വെച്ചിട്ടുണ്ട്.